ಅಫ್ಘಾನ್ನಿಂದ ಬಂದಿರುವಂಥ ಜಗದೀಶ್ ಪೂಜಾರಿ ಅವರು ಮೂಡಬಿದರೆಯ ಪಡ್ಯಾರಬೆಟ್ಟು ನಿವಾಸಿ. ಅವರು ನಿನ್ನೆ ದಿವಸ ಬಂದಿರ್ತಾರೆ. ಎಸ್, ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ್ ಪೂಜಾರಿ ಅವರೇ, ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಿ ಜಗದೀಶ್ ಪೂಜಾರಿ ಅವರೇ? ಆರಂಭವಾಗಿದ್ದೀರಿ. ಎಸ್, ಈಗ ನೀವು ಅಲ್ಲಿ ಯಾವ ಯಾವ ಸೆಕ್ಷನ್ ಅಲ್ಲಿ ಪರ್ಟಿಕ್ಯುಲರ್ಲಿ ಏನು ಉದ್ಯೋಗದಲ್ಲಿದ್ದೀರಿ ಜಗದೀಶ್ ಅವರೇ? ನಾನಲ್ಲಿ ಏರ್ಪೋರ್ಟ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಏರ್ಪೋರ್ಟ್ ಅಲ್ಲಿ ರೀಸೆಂಟ್ಲಿ ಟ್ಯಾಕ್ಸಿ ಡ್ರೈವರ್ ಕೆಲಸ ಮಾಡ್ತಿದ್ದೆ. ಯಾವುದು? ಕಾಬೂಲ್ ಏರ್ಪೋರ್ಟ್? ಆರ್ಮಿ ಬೇಸ್ ಅಲ್ಲಿ. ಕಾಬೂಲ್ ಆರ್ಮಿ ಬೇಸ್ ಅಲ್ಲಿ. ಓಕೆ ಓಕೆ, ಆರ್ಮಿ ಬೇಸ್ ಏರ್ಪೋರ್ಟ್ ಅಲ್ಲಿ. ಆರ್ಮಿ ಬೇಸ್ ಏರ್ಪೋರ್ಟ್ ಅಲ್ಲಿ. ಈಗ ಮೊನ್ನೆ ಫಸ್ಟ್ ಫ್ಲೈಟ್ ಬಂತು ನೋಡಿ, ಫಸ್ಟ್ ಫ್ಲೈಟ್, ವೆರಿ ಫಸ್ಟ್ ಫ್ಲೈಟ್. ಆ ದಿವಸ ನಿಮಗೆ ಬಹುಶಃ ಅಲ್ಲಿ ಏನು ಬರಲಿಕ್ಕೆ ಸಾಧ್ಯ ಆಗಿರಲಿಲ್ವಾ, ಅಥವಾ ಯಾಕೆ ಸ್ವಲ್ಪ ಒಂದು 3-4 ದಿವಸ ವಿಳಂಬ ಯಾಕೆ ಆಯಿತು? ಏನೆಲ್ಲ ಕಾರಣಕ್ಕಾಗಿ? ಅಲ್ಲ ಸರ್, ಆ ಫಸ್ಟ್ ಫ್ಲೈಟ್ ಬರುವಾಗ ಏರ್ ಲಿಫ್ಟ್ ಮಾಡುವಾಗ ನಮ್ಮ ಇಂಡಿಯನ್ C-17 ಬಂದಿತ್ತು. ಅದಕ್ಕೆ ನಾನೇ ಜನರನ್ನು ಕೊಂಡೋಗಿ ಆ ಫ್ಲೈಟ್ಗೆ ಬಿಟ್ಟಿದ್ದೇನೆ. ಓ ಹೌದಾ? ನಂದು ಅದೇ ಕೆಲಸ ಇದ್ದದ್ದು. ಆ ಕೆಲಸ ನಾನೇ ಮಾಡಿದೆ. ಇಂಡಿಯಾ ಎಂಬಸಿ ಅವರು ಫಸ್ಟ್ ಬಿಟ್ಟದ್ದು. ಅವ್ರ ಹತ್ರ ಮಾತಾಡಿದ್ದೇವೆ ಸರ್. ಅದೇ ಆದ ನಂತರ 2 ದಿವಸ ನಾನು ಅಲ್ಲಿ ಏರ್ಪೋರ್ಟ್ ಅಲ್ಲಿ ಕೆಲಸ ಮಾಡಿದೆ. ನಂತರ ಪರಿಸ್ಥಿತಿ ಸ್ವಲ್ಪ ಅಲ್ಲಿ ಬಿಗಡಾಯಿತು. ಇದು ಸ್ಟಾರ್ಟ್ ಮಾಡಿದ್ರು. ಇದು ಜಗದೀಶ್ ಪೂಜಾರಿ ಅವರೇ, ನಿಮ್ಮ ಜೊತೆಗೇನೆ ಅಂದ್ರೆ ನೀವೇ ಒಂದಷ್ಟು ಮಂದಿಯನ್ನು ಭಾರತದ ಭಾರತಕ್ಕೆ ಅಂದ್ರೆ ಹೋಗ್ತಾ ಇರುವಂತ, ತೆರಳುತ್ತಾ ಇರುವಂತವರನ್ನು ಮುಖತವಾಗಿ ಭೇಟಿ ಮಾಡಿ ಮೊನ್ನೆ ದಿವಸ ಎಲ್ಲ ಅವರನ್ನು ನೀನು ಫ್ಲೈಟ್ಗೆ ಕರೆತಂದು ಕೂರಿಸಿದ್ದೀರಿ ಆಗಿದ್ದರೆ. ಸೊ ನಿಮಗೆ ಯಾವಾಗ ನಾನು ಯಾವಾಗ ಹೋಗುವುದು ಅಥವಾ ನನ್ನನ್ನು ಯಾವಾಗ ರಿಲೀವ್ ಮಾಡ್ತಾರೆ ಅಂತ ಪ್ರಶ್ನೆ ಅಥವಾ ಚಿಂತೆ ಕಾಡ್ತಾ ಇತ್ತಾ? ಇಲ್ಲ, ಆ ಟೈಮಲ್ಲಿ ನನಗೆ ಅಂತ ಚಿಂತೆ ಕಾಡ್ತಿಲ್ಲ. ಯಾಕಂದ್ರೆ ಅದರ ನಂತರ ಒಂದು 15 ಮಿಡ್ ನೈಟ್ ಅಂತ ಕರೆಕ್ಟ್ ನನಗೆ ನೈಟ್ ಒಂದು ಫೈರಿಂಗ್ ಆಯ್ತು. ಅದು ಯಾವುದು ಸಿವಿಲಿಯನ್ ಏರ್ಪೋರ್ಟ್ ಸೈಡ್ ಅಲ್ಲಿ. ಸಿವಿಲಿಯನ್ ಏರ್ಪೋರ್ಟ್ ಸೈಡ್ ಅಲ್ಲಿ. ಓಕೆ ಓಕೆ. ಸಿವಿಲಿಯನ್ ಏರ್ಪೋರ್ಟ್ ಸೈಡ್ ಫೈರಿಂಗ್ ಆಯ್ತು. ಅಲ್ಲಿಂದ ಆ ಕಡೆಯಿಂದ ಜನರೆಲ್ಲ ಗಾಬರಿಕೊಂಡು ಈ ಕಡೆ ಬಂದ್ರು ಪಬ್ಲಿಕ್. ಅಲ್ಲಿಂದ ಆ ಮೂಮೆಂಟ್ ಇಂದ ಸ್ವಲ್ಪ ಇದಕ್ಕೆ ಸ್ಟಾರ್ಟ್ ಆಯ್ತು ನಮ್ಗೀಗ. ಯಾಕಂದ್ರೆ ನಮ್ಗೆ ಫುಲ್ ಸೆಕ್ಯೂರಿಟಿ ಆರ್ಮಿ ಅವರು ಇದ್ರು. ಆದ್ರೆ ಇದ್ರು ಗ್ರೌಂಡ್ ಫೈರಿಂಗ್ ಆಗುವಾಗ ಸ್ವಲ್ಪ ಪರಿಸ್ಥಿತಿ ಹೀಗೆ ಆಯ್ತಲ್ಲ ಅಂತ ಮತ್ತೆ ಜಗದೀಶ್ ಅವರೇ, ನಿಮ್ಮನ್ನು ಎಲ್ಲ ಯಾವಾಗ ಕಳುಹಿಸಿ ಕೊಡ್ತೇನೆ ಅಂತ ಅಂದ್ರೆ ಆ ದಿವಸ ಹೇಳಿದ್ರ ಅಥವಾ ಮರುದಿವಸ ಹೇಳಿದ್ರ? ಇಲ್ಲ, ನಮ್ಗೆ 16 ಅಂತ ಹೇಳಿದ್ರು ಕಂಪನಿ. ನಿಮ್ಮ ಅಗತ್ಯವಾದ ಪಾಸ್ಪೋರ್ಟ್ ಮತ್ತು ಏನ್ ನಿಮ್ದು ರೆಕಾರ್ಡ್ಸ್ ಇದೆ ಅಗತ್ಯವಾದ ಒಂದು ಬ್ಯಾಗ್ ರೆಡಿ ಮಾಡಿ ನಿಲ್ಬೇಕು ಅಂದ್ರೆ ಅದು ಮುಂಚೆನೆ ಹೇಳಿದ್ರು. ಆದ್ರೆ ಅವತ್ತು ಕ್ಲಿಯರ್ ಬಂದು ಪುನಃ ಹೇಳಿದ್ರು. ಯಾಕಂದ್ರೆ ನಾವು ಇಲ್ಲಿಂದ ಹೋಗ್ಲಿಕ್ಕೆ ಸಾಧ್ಯ ಉಂಟಾ ಅಂತ. ಎನಿ ಮೂಮೆಂಟ್ ನಿಮ್ಮನ್ನು ಏರ್ಲಿಫ್ಟ್ ಮಾಡುವ ಸಾಧ್ಯತೆ ಇರುತ್ತೆ ಅಂತ. ಹೌದು, ಕಂಪನಿ ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು. ಸೊ ಹಾಗಾಗಿ ನಿಮ್ಮನ್ನು ಬಹುಶಃ ಎಷ್ಟು 17-18 ತಾರೀಕಿಗೆ ನಿಮ್ಮನ್ನು 17ನೇ ತಾರೀಕಿಗೆ ನಮ್ಮನ್ನು ಏರ್ಲಿಫ್ಟ್ ಮಾಡಿದ್ರು. 17ನೇ ತಾರೀಕು ಕಾಬೂಲ್ನಿಂದ ನೀವು US ಆರ್ಮಿ C-17. ಓಕೆ ಓಕೆ ಓಕೆ. ದೋಹಾ ಕತಾರ್ಗೆ ಬಂದ್ರಿ ನೀವು? ನೀವು ಬಂದಂತ ಏನು ಅವತ್ತಿನ ಏರ್ಕ್ರಾಫ್ಟ್ ಅಲ್ಲಿ ಬಹುಶಃ ದಿನೇಶ್ ರೈ ಅವರು ಮತ್ತೆ ಮಂಗಳೂರಿನ ಡೆಸ್ಬಾಂಡ್ ಅಥವಾ ಶ್ರವಣಂಚನ್ ಮೇ ಬಿ ಅವರೆಲ್ಲ ಇದ್ರೋ ಏನೋ. ಯಾಕಂದ್ರೆ ನಿನ್ನೆ ದಿವಸ ಸಂಜೆ ಎಲ್ಲರೂ ನೀವೆಲ್ಲ ಏರ್ಪೋರ್ಟ್ ಅಲ್ಲಿ ಒಟ್ಟಿಗೆ ಬಂದಾಗಿ ಕಾಣಿಸ್ತು. ಹೌದು, ನಾವು ಒಟ್ಟಿಗೆ ಇದ್ದೆವು. ನಾವು 5 ಮಂದಿ ಸಹ ಒಟ್ಟಿಗೆ ಇದ್ದೆವು. ಅಲ್ಲಿಂದ ಏರ್ಲಿಫ್ಟ್ ಆಗೋರು ಮತ್ತು ದೋಹಾ ಕತಾರಿಂದ ನಾವು ಊರಿಗೆ ಬರೋ ತನಕ ಖಾಲಿ ಡೆಲ್ಲಿಯಿಂದ ಇವರು ಪ್ರಸಾದ್ ಆನಂದ್ ಒಬ್ರು ಮುಂಚೆ ಬಂದ್ರು. ನಾವು 4 ಮಂದಿ ನಿನ್ನೆ ಒಟ್ಟಿಗೆ ಬಂದಿದ್ವಿ. ಓಹೋ, ಡೆಲ್ಲಿಯಿಂದ ಪ್ರಸಾದ್ ಆನಂದ್ ಅವರು ನಿಮಗಿಂತ ಸ್ವಲ್ಪ ಏನು ಮೊದಲು ಹೊರಡುವಂತ ಫ್ಲೈಟ್ ಅಲ್ಲಿ ಬಂದ್ರ? ಹೌದು, ಅವರಿಗೆ ಅಂದ್ರೆ ರಾತ್ರಿ ಫ್ಲೈಟ್ ಸಿಕ್ಕಿತ್ತು ಅವರಿಗೆ. ನಮಗೆ ಮರುದಿವಸ ಫ್ಲೈಟ್. ಪ್ರಸಾದ್ ಆನಂದ್ ಅವರು ಕೂಡ ನಿಮ್ಮದೇ ಬೇಸ್ದಲ್ಲಿ ಕೆಲಸ ಮಾಡೋವರಾ? ಹೌದು, ಅದೇ ಬೇಸಲ್ಲಿ. ಓಕೆ ಓಕೆ ಓಕೆ. ಒಂದೇ ಕಂಪನಿ, ನಮ್ದು ಸೇಮ್ ಕಂಪನಿ. ಎಲ್ಲರದು ಸೇಮ್ ಕಂಪನಿ. ನಾವು 5 ಮಂದಿ ಸಹ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡೋದು. ಹಾಗಾದ್ರೆ ಮೊನ್ನೆ ಮೆಲ್ವಿನ್ ಅವರು ಬಂದಿದ್ರು, ಬಹುಶಃ ಅವರು ಕೂಡ ನಿಮ್ಮದೇ ಕಂಪನಿಯವರ? ಮೆಲ್ವಿನ್ ಅವರು ಸಹ ನಮ್ಮ ಕಂಪನಿ. ಓಕೆ 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 ಓಕೆ. ಈಗ ಈಗ ಅಲ್ಲಿಯ ಪರಿಸ್ಥಿತಿ ನೋಡುವಾಗ ಜಗದೀಶ್ ಅವರೇ, ಈಗ ನಾವು ಇಲ್ಲಿ ಕೂತ್ಕೊಂಡು ಪತ್ರಿಕೆನಲ್ಲಿ ಟಿವಿಯಲ್ಲಿ ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ನೀವು ಅಲ್ಲಿ ಇದ್ದವರು, ನೀವು ಎಷ್ಟು ವರ್ಷದಿಂದ ಇದ್ದೀರಿ ಅಲ್ಲಿ? ಇದು ಜಗದೀಶ್ ಅವರೇ?
ನಾನು ಟೋಟಲ್ ಈಗ ಒಂದು 10 ವರ್ಷದಿಂದ ಆ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೇನೆ. ಅದು ಒಂದೇ ಜಾಗ ಅಲ್ಲ, ಫಸ್ಟ್ ಕಾಂದಾರಲ್ಲಿದ್ದೆ, ಅಲ್ಲಿಂದ ಮಜರ್ ಸರ್ಟಿಫಿಕೇಟ್ ಟ್ರಾನ್ಸ್ಫರ್ ಆಗಿದೆ, ಅಲ್ಲಿಂದ ಈಗ ರೀಸೆಂಟ್ಲಿ ಕಾಬೂಲ್ಗೆ ಬಂದಿದ್ರು. ಯಾಕಂದ್ರೆ ಬೇರೆ ಎಲ್ಲಾ ಕಡೆ ಒಂದೊಂದೇ ಬೇಸ್ ಕ್ಲೋಸ್ ಮಾಡ್ತಾ ಬಂದ್ರು ಇವರು. ಲಾಸ್ಟ್ ಇದ್ದದು ಈ ಒಂದು ಬೇಸ್ ಮಾತ್ರ. ಅಂದ್ರೆ ಮೈನ್ ನನ್ಗೆ ಅಲ್ಲಿ ತುಂಬಾ ನನಗೆ ಹೆಲ್ಪ್ ಮಾಡಿದ್ದು ನನ್ನ ಒಬ್ಬ ಸ್ನೇಹಿತರಿದ್ದಾರೆ, ಜೀವನ್ ಡಿಸೋಜ್ ಅಂತ, ಸೂರತ್ ಕಾಟಿಬಲ್ಲದವರು. ಯಾಕಂದ್ರೆ ಅವರ ಒಂದು ಉಪಕಾರದಿಂದ ನಮ್ಗೆ ಇಲ್ಲಿ ಕಾಬೂಲಲ್ಲಿ ಸಹ ಕೆಲಸ ಆಗ್ಲಿಕ್ಕೆ ಒಂದು ಚಾನ್ಸ್ ಇದೆ. ಇಲ್ಲಾಂದ್ರೆ ಬೇರೆ ಯಾರನ್ನೆಲ್ಲ ಊರಿಗೆ ಕಲ್ತಿದ್ರು. ಆಗ ಕ್ಲೋಸ್ ಆಗುವಾಗ ಕಂಪನಿ ಎಲ್ಲ ಊರಿಗೆ ಕಲ್ತಿದ್ರು. ಯಾಕಂದ್ರೆ ಇವರು ಕಂಪನಿಯಲ್ಲಿ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಿದ್ರು ಎಡ್ಮಿನ್ ಆಗಿ. ಹಾಗೆ ಇವರ ಒಂದು ನೆರವಿನಿಂದ ನನಗೆ ಕಾಬೂಲಲ್ಲಿ ಕೆಲಸ ಸಿಕ್ಕಿದೆ. ಈಗ ಈಗ ಎಸ್ ನಾನೀಗ ಅದನ್ನೇ ಕೇಳುವಂಥದ್ದು. ನಾವು ಇಲ್ಲಿ ಪತ್ರಿಕೆಯಲ್ಲಿ ಕುಳಿತು ಅಥವಾ ಟಿ ವಿನಲ್ಲಿ ನೋಡ್ತಾ ಇರ್ತೇವೆ ಅಲ್ಲಿಯ ಪರಿಸ್ಥಿತಿಯನ್ನು. ನೀವು ಅದೇ ಊರಿನಲ್ಲಿ ಅದೇ ನಗರದಲ್ಲಿ ಇದ್ದವರು ನಿನ್ನೆ ಅಲ್ಲ ಮೊನ್ನೆ ದಿವಸ ತನಕ ಕೂಡ ಏನು ಹೇಳ್ತಾ ಇದ್ದಾರೆ ಅಫ್ಘಾನ್ ಜನ, ಏನು ಹೇಳ್ತಾ ಇದ್ದಾರೆ ಈಗ ತಾಲಿಬಾನ್ ಹೊರತುಪಡಿಸಿದ ಅಫ್ಘಾನ್ನ ಜನರಿದ್ದಾರಲ್ಲ, ಅವರು ಏನು ಹೇಳ್ತಾ ಇದ್ದಾರೆ ಜಗದೀಶ್ ಅವರೇ? ಅದೇ ಅವ್ರು ನಮ್ಮೀಗ ನಮ್ಮೊಟ್ಟಿಗೆ ಅಲ್ಲಿ ಲೋಕಲ್ ಕೆಲಸ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಒಳಗೆ ಈ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ಗೆಲ್ಲ ಲೋಕಲ್ಸ್ ಬಂದು ಕೆಲಸ ಮಾಡ್ತಾರೆ. ಅಂದ್ರೆ ಅವರ ಪರಿಸ್ಥಿತಿಯಲ್ಲಿ ತುಂಬಾ ಹದಗೆಟ್ಟಿದೆ. ಯಾಕಂದ್ರೆ ಅವರು ಅಲ್ಲಿ ಒಳಗೆ ಕೆಲಸ ಮಾಡೋದಂತ ಗೊತ್ತಾದ್ರೆ ತಾಲಿಬಾನ್ ಅವರಿಗೆ ಅವ್ರದ್ದು ಕತೆ ಅಲ್ಲಿಗೆ ಮುಗೀತಂತಲೇ. ಈಗ ಕಾಬೂಲಲ್ಲಿ ಈಗ ಆದರೂ ಸಹ ಅಷ್ಟೇ. ಯಾಕಂದ್ರೆ ಈಗ ಕಾಬೂಲ್ನ ಬೇಸ್ನೊಳಗೆ ಯಾರು ಕೆಲಸ ಮಾಡ್ತಿದ್ರು ಅವರ ಫ್ಯಾಮಿಲಿ ಸಮೇತ ಅವರನ್ನು ಯಾರು ಲಿಫ್ಟ್ ಮಾಡಿದ್ದಾರೆ. ಬಹುಶಃ ಅಮೆರಿಕದವರು ಯಾರು ಲಿಫ್ಟ್ ಮಾಡಿದ್ದಾರೆ. ಹೌದು ಹೌದು, ಎಲ್ಲರನ್ನು ನ್ಯಾಟೋ ಹೌದು 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 ನ್ಯಾಟೋ. ಅಂದ್ರೆ ಅಂತ ಒಂದು ಆತಂಕದ ಪರಿಸ್ಥಿತಿ ಉಂಟಲ್ಲಿ. ಈಗ ಈಗ ನ್ಯಾಟೋ ಪರವಾಗಿ ಅಥವಾ ನ್ಯಾಟೋ ಬೇಸ್ನಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದವ್ರದ್ದು ಪರಿಸ್ಥಿತಿ ಈ ರೀತಿ ಆಯಿತು. ನೀವು ಹೇಳಿದಾಗೆ ಅಂತ ಹೇಳಿದ್ರೆ ಅವ್ರದ್ದು ಗುರುತು ಸಿಕ್ಕಿದರೆ ಅಥವಾ ನಾಳೆ ಎಲ್ಲಿಯಾದರೂ ಹೊರಗಡೆ ಬಂದರೆ ತಾಲಿಬಾನ್ ಅವರ ಮೇಲೆ ಅಟ್ಯಾಕ್ ಮಾಡ್ಬೋದು ಅಂತ. ಅದು ಹೊರತುಪಡಿಸಿದ ಮಿಲಿಟರಿ ಬೇಸ್ನಲ್ಲಿ ಹೊರತುಪಡಿಸಿ ಬೇರೆ ಆಚೆ ಈಚೆ ಓಡಾಡ್ತಾ ಇರುವಂಥ, ನೀವು ದಿನನಿತ್ಯ ನೋಡಾಡಿರುವಂಥ ಅಫ್ಘಾನ್ನ ಜನರಿದ್ದಾರಲ್ಲ, ಅವರು ಏನು ಹೇಳ್ತಾರೆ ಅಂತ ಏನಾದರೂ ನೀವು ಯಾರ ಹತ್ರ ಆದ್ರೂ ಮಾತಾಡಿಸಿದ್ದೀರಾ, ಕೇಳಿದ್ದೀರಾ? ನಮಗೆ ಇಲ್ಲ ಸರ್, ನಮಗೆ ಅವರ ಕಾಂಟ್ಯಾಕ್ಟ್ ಇಲ್ಲ. ಯಾಕಂದ್ರೆ ನಮ್ಮ ಬೇಸ್ ಬಿಟ್ಟು ನಮ್ಗೆ ಹೊರಗೆ ಹೋಗ್ಲಿಕ್ಕಿಲ್ಲ. ಎಕ್ಸಾಕ್ಟ್ಲಿ ಇದೊಂದು ಜೈಲಿನ ತರ ನಮ್ಗೆ ಅಲ್ಲಿ. ಯಾಕಂದ್ರೆ ಆ ಬೌಂಡ್ರಿ ಬಿಟ್ಟು ಹೊರಗಿನ ಪ್ರಪಂಚದಲ್ಲಿ ಅಲ್ಲಿ ಏನ್ ನಡೀತದೆ ಅಂತ ನಮ್ಗೆ ಗೊತ್ತಾಗ, ನಾವು ಸಹ ಖಾಲಿ ಮೀಡಿಯಾದಲ್ಲಿ ನೋಡಿ ಹೊರಗೆ ಹೀಗೆ ಆಗ್ತಿದೆ ಅಂತ ನೋಡ್ಬೇಕಾಗ್ತದೆ. ಅದು ಓಕೆ ಎಕ್ಸಾಕ್ಟ್ಲಿ ಟ್ರೂ. ಈಗ ನೀವು ಹೇಳಿದಾಗೆ ಈಗ ನಿಮ್ಮ ಬೇಸ್ನಲ್ಲೇ ಒಂದಷ್ಟು ಅಫ್ಘಾನ್ ಜನ ಕ್ಲೀನಿಂಗ್ ಅಥವಾ ಬೇರೆ ಬೇರೆ ಸೆಕ್ಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಈಗ ನೀವು ಹೇಳಿದ್ರೆ ಏನು ಅವರನ್ನು ನ್ಯಾಟೋ ಏರ್ಲಿಫ್ಟ್ ಮಾಡಿತ್ತು ಫ್ಯಾಮಿಲಿ ಸಮೇತ ಅಂತ. ಈಗ ಆ ಜನರು ನಿಮ್ಮ ಹತ್ರ ಅಲ್ಲಿಯ ನೋವು ದುಃಖಗಳನ್ನು ಹಂಚಿಕೊಂಡಿರಬಹುದು. ನಾಳೆ ಅಫ್ಘಾನಿಸ್ತಾನದ ಪರಿಸ್ಥಿತಿ ಏನಾಗುತ್ತೋ ಅನ್ನುವಂಥ ಆತಂಕ ಏನಾದರೂ ನೀವು ಕೆಲಸ ಮಾಡ್ತಾ ಇದ್ದ ಬೇಸ್ನಲ್ಲಿ ಇದ್ದಂಥ ಅಫ್ಘಾನಿ ಜನರು ಮಾತನಾಡಿದ್ದು? ಅಂದ್ರೆ ಅದೇ ಅವರು ಸಹ ಹೇಳುದಿಷ್ಟೇ. ಯಾಕಂದ್ರೆ ತಾಲಿಬಾನ್ ಅವರ ಉಪದ ನಮ್ಗೆ ತರಲಿಕ್ಕೆ ಆಗಲ್ಲ. ಯಾಕೆಂತ ಹೇಳಿದ್ರೆ 20 ವರ್ಷಗಳ ಮೊದಲು ಅವರು ತಾಲಿಬಾನ್ ಆಡಳಿತವನ್ನು ನೋಡಿರ್ತಾರೆ. ಅವತ್ತಿನ ಪರಿಸ್ಥಿತಿ ಅವರಿಗೆಲ್ಲ ಅದು ಕಣ್ಣ ಮುಂದೆ ಬಂದು ನಿಲ್ಲುತ್ತೆ. ಯಾಕಂದ್ರೆ ಮತ್ತೆ ತಾಲಿಬಾನ್ ಬಂದಿದೆ ಅಂತ ಹೇಳುವಾಗ. ಸೊ ಅಂತಹ ಸಂದರ್ಭದಲ್ಲಿ ಬಹುಶಃ ಅವರು ಅವರ ಸುಖ ದುಃಖ ಕಷ್ಟವನ್ನು ನಿಮ್ಮ ಹತ್ರ ಸ್ವಲ್ಪ ಆದ್ರೂ ಶೇರ್ ಮಾಡಿರಬಹುದು ಅಂತ ಅನಿಸುತ್ತೆ ನನಗೆ. ರೀಸೆಂಟ್ಲಿ ಈಗ ಇಲ್ಲಿ ಒಳಗೆ ಕೆಲಸ ಮಾಡೋರು ಅವರಿಗೆ ಸಹ ಹೊರಗೆ ಹೋಗ್ಲಿಕ್ಕೆ ಇರಲಿಲ್ಲ. ಈ ಪಂಡಮಿಕ್ ಕೊರೋನಾ ಬಂತಲ್ಲ, ಕೊರೋನಾ ಬಂದ ಮೇಲೆ ಅವರನ್ನು ಸಹ ಕ್ಯಾಂಪ್ನ ಒಳಗೆ ಇರಿಸಿದ್ದು. ಅವ್ರಿಗೆ ನಮ್ಮ ಹಾಗೆ ಅವ್ರಿಗೆ ಸಹ ನಾವು ಊರಿಗೆ ಹೋಗುವಾಗ ಎಷ್ಟು ರಜೆ ಇರುತ್ತೆ ಅದೇ ರೀತಿ ಅವರನ್ನು ಸಹ ಹೊರಗೆ ಬಿಟ್ಟಿದ್ರು ರಜೆ, ಫ್ಯಾಮಿಲಿಯನ್ನು ನೋಡ್ಲಿಕ್ಕೆ. ಅವರು ಹೊರಗೆ ಹೋಗುವಾಗ ಅಂದ್ರೆ ಬೇರೆ ರೀತಿಯಲ್ಲಿ ಹೋಗ್ತಾರೆ. ಇಲ್ಲಿ ಕೆಲಸ ಮಾಡುವವರಂತಲ್ಲ, ಅಲ್ಲಿ ಅಂದ್ರೆ ಅವರು ಲೋಕಲ್ ಡ್ರೆಸ್ ನಿಮ್ಗೆ ಗೊತ್ತುಂಟಲ್ಲ ಆ ರೀತಿ. ಯಾಕಂದ್ರೆ ಒಳಗೆ ನಮಗೆ ನಮ್ಮ ಒಂದು ಅಣ್ಣ ತಮ್ಮಂದಿರಾಗಿ ಅವರು ಒಳ್ಳೆ ಇದೆ ಸ್ವಭಾವದವರೇ. ನಮ್ಮ ಒಟ್ಟಿಗೆ ಕೆಲಸ ಮಾಡುವಾಗ ಅಷ್ಟೇ ಸ್ನೇಹ ಭಾವ ಎಲ್ಲ ಒಟ್ಟಿಗೆ ನಾವು ಕೆಲಸ ಮಾಡ್ತಿದ್ದೇವೆ. ಈಗ ಒಂದು ಬೇರೆ ಬೇರೆ ಡಿವಿಷನ್ ಇದ್ರು ಒಬ್ರಿಗೊಬ್ರು ನಾವು ಮುಖದ ಭೇಟಿ ಆಗ್ತೇವಲ್ಲ. ಸ್ವಲ್ಪ ಸ್ನೇಹಶೀಲ ಜನರು ಅಂತ ಒಂದು ಹೇಳ್ತಾರಪ್ಪ. ಖಂಡಿತ ಸರ್. ಅವರು ಸ್ಥಳೀಯ ಅಲ್ಲಿಯ ನಿವಾಸಿಗಳು
ಎಲ್ಲ ತುಂಬ ಸ್ನೇಹಮಯವಾಗಿ ಕೆಲಸ ಮಾಡುವಂಥ ಜಾಗದಲ್ಲೆಲ್ಲ ಒಟ್ಟಿಗೆ ಕುಳಿತುಕೊಂಡು ಊಟೋಪಚಾರ ಮಾಡುವಂತೆಲ್ಲ ಒಂದು ರೀತಿಯ ಒಂದು ಸ್ವಲ್ಪ ಒಳ್ಳೆಯ ಏನು ಉದಾತ್ತ ಮನಸ್ಸಿನ ಜನರು ಅಂತ ಅಲ್ಲಿಯ ಮೂಲ ನಿವಾಸಿಗಳು. ಬಟ್ ಈ ತಾಲಿಬಾನಿ ಜನರು ಬಂದು ಅಥವಾ ಏನು ತಾಲಿಬಾನ್ನ ಕೈ ವಶವಾಗಿರುವ ನಂತರ ಈಗ ನಾವು ನೋಡ್ತಾ ಇದ್ದೇವೆ ಒಂದು ವಾರ ಇಡೀ ಅಫ್ಘಾನ್ನಲ್ಲಿ ಒಂದು ಭಾರಿ ದೊಡ್ಡ ಒಂದು ಏನು ಜನರಲ್ಲಿ ಒಂದು ಆತಂಕ ಏನು ನಾವು ನೋಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ನೀವು ನೋಡಿದಾಗ ಏನು ಸಿವಿಲಿಯನ್ ಏರ್ಪೋರ್ಟ್ನಲ್ಲಿ ಸಾವಿರಾರು ಜನ ಅಫ್ಘಾನ್ ಜನರು ಅಂದರೆ ತಮ್ಮ ದೇಶವನ್ನು ಬಿಟ್ಟು ನಾವು ಏನು ಎಲ್ಲಾದರೂ ಬದುಕಿಕೊಳ್ತೇವೆ ಬೇರೆ ದೇಶದಲ್ಲಿ ಅಂತ ಓಡ್ತಾ ಇರುವುದನ್ನು ನಾವು ನೋಡಿದ್ದೇವೆ. ಅಂದರೆ ಆ ಜನರ ಆತಂಕ ಎಷ್ಟರ ಮಟ್ಟಿಗೆ ಇರಬಹುದು ಅಂತ. ಈಗ ಒಬ್ಬ ಬೀಜ ನೋಡಿ ಗೊತ್ತಾಗ್ತಿದೆ ಸರ್ ಇಂಥ ಪರಿಸ್ಥಿತಿ ಆಗ್ತಾ ಉಂಟಲ್ಲ. ಅಲ್ಲ ಮುಂಚೆನೂ ಅದೇ ಅಫ್ಘಾನ್ ಅಂದ್ರೆ ಇದು ತಾಲಿಬಾನ್ ಅವರು ತುಂಬಾ ಎದುರ್ತಿದ್ರು. ಅದು ಸ್ವಲ್ಪ ಸೇಫ್ ಇತ್ತು. ಯಾವಾಗ US ಆರ್ಮಿ ರಿಟರ್ನ್ ತಗೊಳ್ತದೆ ನಾವು ವಾಪಸ್ ಹೋಗ್ತೇವೆ ಅಂತ ಡಿಸೈಡ್ ಮಾಡಿದ್ರು, ಅಲ್ಲಿಂದ ಇವರು ಆಟ ಜಾಸ್ತಿ ಆಗಿ ಸ್ಟಾರ್ಟ್ ಆಯ್ತು. ಇಲ್ಲಾಂದ್ರೆ ಸ್ವಲ್ಪ ಸಮಾಧಾನದಲ್ಲಿತ್ತು. ಈಗ US ಆರ್ಮಿ ರಿಟರ್ನ್ ಏನು ವಾಪಸ್ ಹೋದ ಕಾರಣದಿಂದಾಗಿ ಈಗ ತುಂಬಾ ಮಂದಿಗೆ ಉದ್ಯೋಗದ್ದು ಕೂಡ ಈಗ ಸಮಸ್ಯೆ ಆಗ್ಲಿಲ್ವಾ ಜಗದೀಶ್ ಅವರ? ಖಂಡಿತ ಸರ್, ಖಂಡಿತ. ಈಗ ಉದಾಹರಣೆಗೆ ನಾನಿದ್ದೇನಲ್ಲ ಸರ್, ಹೌದು, ನನ್ನ ನಂತರ ಎಷ್ಟೋ ಲಕ್ಷಾಂತರ ಜನ ಅಲ್ಲಿ ಕೆಲಸ ಮಾಡ್ತಿದ್ರು. ನಮ್ಮ ಅಂದ್ರೆ ನಾವು ಒಂದೇ ಕಂಟ್ರಿ ಅಂತಲ್ಲ, ಭಾರತ ಅಂತಲ್ಲ, ಹೌದು ಹೌದು, ಶ್ರೀಲಂಕಾ ಇರ್ಬೋದು, ಕಂಟ್ರಿ ಅವರು ಈಗ ಹೌದು ನನ್ನೊಟ್ಟಿಗೆ ಇದ್ದವರು ಕೆನ್ಯನ್ಸ್ ಇದ್ರು, ಆಫ್ರಿಕನ್ ಕಂಟ್ರಿ, ಮತ್ತೆ US ಇದ್ರು, ಸಿವಿಲಿಯನ್ಸ್, ಬೇರೆ ಬೇರೆ ದೇಶ, ತುಂಬಾ ದೇಶದವರು ಇದ್ದಾರೆ. ಲಕ್ಷಾಂತರ ಜನರು ಈಗ ಹೌದು ಕೆಲಸ ಕಳ್ಕೊಂಡಿದ್ದಾರೆ. ಹೌದು, ಕೆಲಸ ಕಳ್ಕೊಂಡಿದ್ದಾರೆ. ಎಸ್ 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 ಮತ್ತೆ ಏನು ಆರ್ಮಿ ಬೇಸಲ್ಲಿ ಇದ್ದವರು ಈಗ ಕೆಲಸ ಕಳ್ಕೊಂಡ್ರು, ಅದು ಒಂದು. ಇನ್ನೊಂದು, ಈ ತಾಲಿಬಾನ್ ಬಂದ ಕಾರಣಕ್ಕಾಗಿ ಏನು ಅಲ್ಲಿಯ ಮೂಲ ಜನರು, ಅಫ್ಘಾನ್ ಜನರು ಊರು ಬಿಟ್ಟು ಹೋಗ್ತಾ ಇದ್ದಾರೆ. ಸೊ ಆ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಒಂದಷ್ಟು ಏನು ಕಂಪನಿಗಳು ಬಂದಾಗುವಂಥದ್ದು, ವ್ಯಾಪಾರ ವಹಿವಾಟುಗಳು ಬಂದಾಗುವಂಥ ಪರಿಸ್ಥಿತಿ ಬಂದಾಗ ಕೂಡ ಇನ್ನೊಂದಷ್ಟು ಜನ ಉದ್ಯೋಗ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಹುಶಃ ಎದುರಾಗುತ್ತೋ ಏನೋ ಅಲ್ಲಿ ಕೂಡ. ನಿಜ ಸರ್, ನಿಜ ನಿಜ. ಅಲ್ವಾ? ಒಟ್ಟು 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 ಒಂದು ಬಾರಿ ಒಂದು ಆತಂಕಕಾರಿಯಾದ ಬೆಳವಣಿಗೆ ನಡೆದೋಯ್ತು. ನಿಮಗೆ ನಿರೀಕ್ಷೆ ಇತ್ತಾ ಈ ರೀತಿ? ಯಾಕಂತ ಹೇಳಿದ್ರೆ ಅಮೆರಿಕ ಏನು ನ್ಯಾಟೋ ಪಡೆಗಳು ಬೇಸ್ ಇಲ್ಲಿಂದ ಹೊರಟು ಹೋಗುತ್ತೆ ಅನ್ನೋದು ಮೊದಲೇ ತೀರ್ಮಾನ ಆಗಿತ್ತು. ಸೊ ಏನು ಇವರೇನೋ ಮಿಲಿಟರಿ ಹೋದ ತಕ್ಷಣ ಪರಿಸ್ಥಿತಿ ಈ ರೀತಿಯ ಗೊಂದಲಮಯ ಆಗಬಹುದು ಅನ್ನೋದನ್ನು ನೀವ್ಯಾರಾದರೂ ನಿರೀಕ್ಷೆ ಮಾಡಿದ್ದೀರಾ? ಯಾಕಂದ್ರೆ ಇಲ್ಲಿ ಆ ನಿರೀಕ್ಷೆ ಮಾಡ್ಲಿಲ್ಲ ನಾವು ಕಾಬೂಲಲ್ಲಿ. ಯಾಕಂದ್ರೆ ಕಾಬೂಲ್ ಮೈನ್ ಅವರ ಒಂದು ಇದಲ್ಲ, ಮೈನ್ ಪ್ಲೇಸ್ ಅದು. ಹೌದು, ರಾಜಧಾನಿ. ಹಾಗೆ ಇಲ್ಲಿ ಆರ್ಮಿ ಸಹ ಹೇಳ್ತಿದ್ದದ್ದು ಅಷ್ಟೇ, ನಮ್ಗೆ ಇಲ್ಲಿ ಒಂದು ನಾವು ಫುಲ್ ಸೆಕ್ಯೂರಿಟಿ ಮಾಡ್ತೇವೆ, ಈ ಜಾಗ ನಾವು ಹೋಗಲ್ಲ, ಫುಲ್ ಸೆಕ್ಯೂರಿಟಿ ಕೊಡ್ಬೇಕು ಇದಕ್ಕೆ ಅಂತ. ಅದು ಯಾರ ಅಭಿಪ್ರಾಯವಾಗಿತ್ತು? ಅಂದ್ರೆ ಕಾಬೂಲ್ಗೆ ನಾವಲ್ಲಿ ಕೆಲಸ ಮಾಡುವಾಗ ಆರ್ಮಿ ಅವರು ಹೇಳ್ತಿದ್ರು, ನ್ಯಾಟೋ ಅಭಿಪ್ರಾಯ ಆಗಿತ್ತು. ಹಾಗೆ ನಮ್ಗೆ ಈಗ ಡಿಸೆಂಬರ್ ತನಕ ಕಾಂಟ್ರಾಕ್ಟ್ ಎಕ್ಸ್ಟೆನ್ಷನ್ ಆಗಿತ್ತು. ಓಕೆ. ಯಾಕಂದ್ರೆ ನಾನೀಗ ರೀಸೆಂಟ್ ಓದೋದಷ್ಟೇ ರಜೆಯಲ್ಲಿ. ಹೌದಾ? ಆ ಕಾರಣಕ್ಕೆ ನಮ್ಗೆ ಧೈರ್ಯ ಇತ್ತು. ಅನಿಶ್ಚಿತ ಒಂದು ಘಟನೆ ನಡೆದೋಯ್ತು. ಈಗ ಈ ಬೆಳವಣಿಗೆ ಆಗ್ತದೆ ಅಂತ ನಾವು ಲೆಕ್ಕ ಹಾಕಿದ್ವಿ. ಓಕೆ, ಈ ರೀತಿ ಆಗುತ್ತೆ ಅಂತ ನೀವ್ಯಾರು ಊಹೆ ಮಾಡಿಲ್ಲ? ಊಹಿಸಿಲ್ಲ, ನಾವು ಊಹೆ ಮಾಡಲಿಲ್ಲ. ಸೊ ನೀವು ಯಾವಾಗ ರಜೆ ಮುಗಿಸಿ ಓದದ್ದು ತಿರ್ಗಾ? ಇದೇ ಮೊನ್ನೆ 11 ತಾರೀಕು ಓದದ್ದು ಸರ್. ಓ ಹೌದಾ? 11ಕ್ಕೆ ಇಲ್ಲಿಂದ ಹೊರಟಿದ್ದೇನೆ, 12ಕ್ಕೆ ಅಲ್ಲಿ ಮುಟ್ಟಿದ್ದೇನೆ, 13ಕ್ಕೆ ಡ್ಯೂಟಿ ಜಾಯಿನ್ ಆಗಿದ್ದೇನೆ. 3 ದಿವಸ ಕೆಲಸ ಮಾಡಿದ್ದೆ ಅಷ್ಟೇ. 3 ದಿವಸ ಕೆಲಸ ಮಾಡಿದ್ದು. ಒಂದು ವೆರಿ ಭಾರಿ ನೋವಿನ ಘಟನೆ ನಡೆದು ಹೋಯ್ತು. ಮತ್ತೆ ಈಗ ಜಗದೀಶ್ ಪೂಜಾರಿ ಅವರು ಎಲ್ಲಿ ಏನು ಮಾಡೋದು ಅಂತ ಏನು ಪ್ಲಾನ್ ಮಾಡ್ತಾ ಇದ್ದೀರಿ? ಅದೇ ನೋಡ್ತಿದ್ದೇನೆ ಸರ್, ಯಾಕಂದ್ರೆ ಫ್ಯಾಮಿಲಿ ಜವಾಬ್ದಾರಿ ಇದೆ ನನ್ನ ಮೇಲೆ. ಕೆಲಸ ಹುಡುಕಬೇಕು. ಖಂಡಿತ. ಫ್ಯಾಮಿಲಿಗೋಸ್ಕರ ಎಲ್ಲಿಯಾದ್ರೂ ಹೋಗಿ ಕೆಲಸ ಮಾಡ್ಲೇಬೇಕಲ್ಲ. ಹೌದಪ್ಪ, ಹೌದು. ಫ್ಯಾಮಿಲಿ ಜವಾಬ್ದಾರಿ ನಮ್ಮ ಮೇಲೆ ಇರುವಾಗ ಇದನ್ನ ನಾವು ಒಟ್ಟು ಎಲ್ಲಿಯಾದ್ರೂ ತಿರುಗ್ತಾ ಇರ್ಲೇಬೇಕಾಗ್ತದೆ. ಖಂಡಿತ. ಎಸ್ ಪೂಜಾರಿ ಅವರೇ, ನಿಮಗೆ ಒಳ್ಳೆಯ ಒಂದು ಮತ್ತೆ ಒಳ್ಳೆಯ ಉದ್ಯೋಗ ಸಿಗುವಂತಾಗಲಿ. ಓಕೆ ಸರ್. ಎಸ್ ಥ್ಯಾಂಕ್ ಯು. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.